ಧರ್ಮಸ್ಥಳ ಸಂಘಕ್ಕೆ ಬಹಿಷ್ಕಾರ. ಇಲ್ಲಿ ಯಾರು ದುಡ್ಡು ಕಟ್ಟೋದಿಲ್ಲ. ಕಿರುಕುಳ ಕೊಟ್ರೆ ಎಲ್ಲಾ ಸಂಘದವರು ಕೂಡಿ ಅವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆ ಹೂಡ್ತವೆ. ನಮ್ಮದೇ ಆದಂತ ದಾಖಲಾತಿ ಸಿಗೋವರೆಗೂ ನಾವ್ ಯಾರು ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟೋದಿಲ್ಲ. ಧರ್ಮಸ್ಥಳ ಸಂಘದ ದೇವ್ರಿಗೆ ಇದನ್ನ ಮಾಡ್ತೀಯಲ್ಲ, ಅವಮಾನ ಮಾಡ್ತೀಯಲ್ಲ ಅಂದ್ಕಟ್ಟಿ ಸುಮ್ಮನೆ ಕೈ ಬೂದಿರಲ್ಲ. ಏನಾದ್ರೂ ಹಂಗ್ ಲೀಗಲ್ ನೋಟಿಸ್ ಕಳ್ಸಿದ್ರೆ ನಮಗ್ ಕಳ್ಸ್ರಿ, ನಿಮ್ ಪರವಾಗಿ ನಾವು ಫೈಟ್ ಮಾಡ್ತೀವಿ. ಮನಿ ಬಾಗಿಲಿಗೆ ಹೋದಾಗ ಅವ್ರ ಮರ್ಯಾದೆ ಪ್ರಶ್ನೆ ಇರ್ತದೆ. 1 ಲಕ್ಷ ತಗಂದ್ರೆ 2 ವರ್ಷ ಕಟ್ಬೇಕು. ನಾವು 2 ವರ್ಷ ಕಟ್ಟಿದ್ರ 2 ವರ್ಷದ ಬಟ್ಟಿನ ಪೂರ ಮುರ್ಕನದ ಹೆಂಗ್ರಿ ಇದು? 50,000 ಕ್ಲೋಸ್ ಆದ್ರ 50,000 ವಜ ಮಾಡ್ಬೇಕ. 50,000 ಕಟ್ಟ ಬಡ್ಡಿ ತಡಿ ಒಂದ್ ನಿಮಿಷ. ವಾರ ಕಟ್ಟಿ ಏನ್ ಮಾಡ್ತಾನ? 50,000 ಮುಗಿಸಿರ್ತಾನ. ಮುಂದ 50,000ಕ್ಕೆ ಎಷ್ಟಕ್ಕೆ ಬಡ್ಡಿ ಕೊಡ್ಬೇಕು ನೀವು? ಇವ್ರು 1 ಲಕ್ಷದನ ಹಿಡಿತಾರ. ಮೀಟರ್ ಬಡ್ಡಿ ಅಂದ್ರೆ ಅದೇ. ನೀವು ಪ್ರಶ್ನೆ ಮಾಡಿದ್ರೆ ನೀವು ಮಂಜುನಾಥಗೆ ಅವಮಾನ ಮಾಡ್ತೀರಿ. 10,000 5,000 ಲಂಚ ಕೊಡ್ಬೇಕು. ನಂಗೆ ಅರ್ಜೆಂಟ್ ಐತಿಪ್ಪ ಅಂತಂದ್ರೆ ನಾ ಕೊಡ್ಲೇಬೇಕಾಗತ್ತೆ. ಇಲ್ಲಿ ಧರ್ಮಸ್ಥಳ ಸಂಘದಾಗ ಒಳಗಿಂದ ಒಳಗ ಗೊತ್ತಿರಬಾರ್ದು. ಒಟ್ಟು ಒಂದ್ ಬಾಟ್ಲಿ ಕೊಟ್ಟು ಇವ್ರು ಸಾಲ ಕೊಡ್ಸೋರು ಕುಡಿಸಿ ಏನ್ ಮಾಡ್ತಾರ? ನಮ್ ದುಡ್ಡ ನಮ್ಮ ಬಡ್ಡಿ ಕೊಡ ಅಂತ ನಮ್ಮ್ಯಾಗ ಏನ್ ಕ್ರಮ ತಗೊಂತಾರ ಅಲ್ಲ, ನಿಮ್ಮ ಮೇಲೆ ಕ್ರಮ ಒಂದೇ ತಿಳ್ಕೊಂಡ್ಬಿಟ್ರೆ ತಗೊಳಕ್ ಬರುದಿಲ್ಲ. ಕ್ರಮ ತಗೊಳ್ಳೋದಂದ್ರೆ ಏನು? ನೋಟಿಸ್ ಕಳ್ಸ್ಬೇಕಾ? ನೋಟಿಸ್ ಒಳಗ್ ಕಾರಣ ಬರಿಬೇಕಾ? ಬರಿ ಅಂತ ಹೇಳ್ರಿ, ಏನೈತೆ ಅಂತ ಹೇಳಿ. ಈಗ ನಿಮ್ಮನ್ನು ಕ್ರಮ ಮಾಡ್ತಾರೆ. ಹೇಗಂದ್ರೆ ಇಲ್ಲಿ ಯಾರಾದ್ರೂ ನಿಮ್ಗೆ ವಿರುದ್ಧ ಇದ್ರೆ ನಿಮ್ಮ ಸಂಘದಲ್ಲಿ ಅವರನ್ನು ಹಿಡ್ಕೊಂಡು ಎತ್ತಿ ಕಟ್ಟಿ ಈಗ ಯಾರು ಈಗ ನಾವು ಮಾಹಿತಿ ಕೊಡ್ಲಿಕ್ಕೆ ಬಂದಿದೆ ಇಂತಿಷ್ಟು ಜನರು ಇವರನ್ನು ಈಗ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಿಸ್ತಾರೆ. ಅದೊಂದು ಮಾಡ್ತಾರೆ. ಒಂದು ಮಾತು ನಾನು ನಿಮ್ಗೆ ಕೊಡ್ತೇನೆ. ನಿಮ್ಗೆ ಏನಾದ್ರೂ ಹಂಗೆ ಲೀಗಲ್ ನೋಟಿಸ್ ಕಳ್ಸಿದ್ರೆ ನಮಗ್ ಕಳ್ಸ್ರಿ, ನಿಮ್ ಪರವಾಗಿ ನಾವು ಫೈಟ್ ಮಾಡ್ತೀವಿ. ಅದು ನನ್ನ ಜವಾಬ್ದಾರಿ. ಅದು ಕೋರ್ಟ್ ಒಳಗೆ ನಮ್ಮ ಅಡ್ವೊಕೇಟ್ ಅದಾರೆ, ನಾವು ಫೈಟ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್ ಅವ್ರು ಕೊಡಕ್ ಬರೋದಿಲ್ಲ, ನಾವು ಕೊಡ್ಲಿದ್ದು ಕಾಯಕತ್ತೀವಿ. ನಾವು ನೋಟಿಸ್ ಕೊಡ್ಲಿ. ಇವರು ಓಸು ಪೇಮೆಂಟ್ ಕೂಡಿಸ್ಕೊಂಡ್ ಅವ್ರ ಮನಿ ಹೋಗಿ ವಸೂಲಿ ಮಾಡ್ಬೇಕು. ನಾವು ಅದ್ರ ಮಾಡಕ್ ನಾವ್ ಎಲ್ಲಿಗಾರ ಊರಿಗೆ ಹೋಗಲಿ ಅಲ್ಲಿಗೆ ಹೋಗ್ಬೇಕ. ಇಲ್ಲ, ಅದ್ರ ಆ ಕೆಲಸ ಮಾಡಕ್ ಹೋಗ್ಬೇಡಿ. ಈ ನಮನಿ ಮಾಡ್ತಾರ ಇವ್ರು. ಏನ್ ಮಾಡ್ತಾರೆ ಹೆಣ್ಮಕ್ಳಿಗೆ ಏನ್ರ ಒಂದ್ ಸುಳ್ಳು ಹಬ್ಬ ತಲೆ ತುಂಬಿಡೋದ್ರಿಪ್ಪ. ಅವ್ರು ವಿಕೋಪಕ್ಕೆ ಹೋಗಿರ್ಬೇಕ ಹೆಣ್ಮಕ್ಳ. ಅದ ಹೆಣ್ಮಕ್ಳ ಬುದ್ಧಿ ಮಣ್ಕಾಲಾಗಂತಂದ ಹಿರಿಯ ಶಾಸ್ತ್ರ ಮಾಡಿದ್ದ ಭಯ ಹಚ್ಚಿ ಬಿಡ್ತಾರೆ. ವಿಕೋಪಕ್ಕೆ ಕಳಿಸ್ಬಿಡೋದವ್ರ. ವಿಕೋಪಕ್ಕೆ ಹೋದಾಗ ಇವ್ರಿಗಿದ್ದವ್ರಿಗೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ಮತ್ 7 ಜನ ಕುಡ್ಕೊಂಡ್ ಮನಿ ಬಾಗಿಲಿಗೆ ಹೋದಾಗ ಅವ್ರ ಮರ್ಯಾದೆ ಪ್ರಶ್ನೆ ಇರ್ತದೆ. ಹರಾಸ್ಮೆಂಟ್ ಮಾಡೋದು ಬರೀ. ಅದಕ್ಕೆ ಊರೊಳಗ ನೀವು ತೀರ್ಮಾನ ಮಾಡ್ಬೇಕು. ಅದೇ ಈಗ ಒಬ್ಬ ಕಟ್ಟಕ್ ಆಗ್ಲಿಲ್ಲ ಅಂದ್ರ ಅವನಿಗೆ ನೀವು ಜೋರ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಜೋರ್ ಮಾಡೋದು ಮನಿ ಬಾಗಿಲಿ ಬಂದ್ರ ಅವ್ರ ಮ್ಯಾಗ ಕೇಸ್ ಮಾಡ್ತಾವಂತ ಹೇಳ್ಬಿಡ್ರಿ. ಈಗ ಸಣ್ಣ ಕಟ್ಟಿಲ್ಲ ಅಂತಂದ್ರೆ ನಾನು ಅವ್ರ ಮನಿ ಬಾಗಿಲಿಗೆ ಹೋದೆ ಆದ್ರ ನಮ್ ಮ್ಯಾಗ ಕೇಸ್ ಮಾಡ್ಬಿಡ್ಲಿ. ಅವ್ರ ಕಷ್ಟ ಮಾಡೋದಿಲ್ಲ ಎಲ್ಲರಿಗೆ. ನಮ್ಮ ಮನಿ ಬಾಗಿಲಿಗೆ ಯಾರು ಬಂದ್ರೆ ಅವ್ರ ಮ್ಯಾಗ ಕೇಸ್ ಮಾಡ್ಬಿಡೋದು. ತಿಳುವಳಿಕಿಲ್ಲ, ಅನುಭವ ಇಲ್ಲ. ಜಾಸ್ತಿ ನೌಕರಿ ಹೋಗಿಲ್ಲ, ಇಲ್ಲೇ ಹಿಂಗಾಗಿ ಅನುಭವ ಇತ್ತು. ನಮ್ಮನೆ ಆಗ್ತದೆ ಇವ್ರ ಮೇಲೆ ಸಬ್ಜಾನ ಸಾಲ ಹೆಚ್ಚಿಗೆ ಆಗೈತಿ. ಅದಕ್ಕ ಕಟ್ಟದ ಬಿಟ್ಕ ನಮ್ಮನಿಗೆ ಉದಾಹರಣೆ ಹಚ್ಚಾರ ಅಂತ. ಅದಕ್ಕೆ ಈಗ ನೀವೇ ಕಲ್ತವ್ರಿದ್ದವರು 2 ವರ್ಷ 1 ಲಕ್ಷ ತಗಂದ್ರೆ 2 ವರ್ಷ ಕಟ್ಬೇಕು. ನಾವು 2 ವರ್ಷ ಕಟ್ಟಿದ್ರ 2 ವರ್ಷದ ಬಟ್ಟಿನ ಪೂರ ಮುರ್ಕನದ ಹೆಂಗ್ರಿ ಇದು? 50,000 ಕ್ಲೋಸ್ ಆದ್ರ 50,000 ವಜಾ ಮಾಡ್ಬೇಕ. 50,000 ಕಟ್ಟ ಬಡ್ಡಿ ತಡಿ ಒಂದ್ ನಿಮಿಷ. ಅದ್ ಹೇಳೋದು ಮರ್ತಿದ್ದೆ. ತಡಿ ನಾನು ಒಂದ್ ನಿಮಿಷ. ಎಲ್ಲಾರು ಇದು ಬಡ್ಡಿ ರೇಟ್ ಅದೊಂದು ಹೇಳ್ಬೇಕಿತ್ತು. ನಾನು ಯಜಮಾನ್ರ ನೆನಪು ಮಾಡಿ ಚಲೋ ಮಾಡಿದ್ರು. ಅಲ್ಲ ಬಡ್ಡಿದ ಈಗ ಬಡ್ಡಿದ ಈಗ 1 ಲಕ್ಷ ತಗೊಂಡಿರ್ತಾನ ಅಂತೇಳಿ ವಾರ ಕಟ್ಟಿ ಏನ್ ಮಾಡ್ತಾನ? 50,000 ಮುಗಿಸಿರ್ತಾನ. ಮುಂದ 50,000ಕ್ಕೆ ಎಷ್ಟಕ್ಕೆ ಬಡ್ಡಿ ಕೊಡ್ಬೇಕು ನೀವು? ಇವ್ರು 1 ಲಕ್ಷದನ ಹಿಡಿತಾರ. ಹಂಗ್ ಬರುದಿಲ್ಲ. ಅದೇ ಮೀಟರ್ ಬಡ್ಡಿನ ಹಗಲೆಲ್ಲ ಯಾಕೆ ಹೇಳಕತ್ತೇನೆ ನಾನು? ಮೀಟರ್ ಬಡ್ಡಿ ಅಂದ್ರೆ ಅದೇ. ಇವರು ಸಂಘದ ಲೈಸೆನ್ಸ್ ಇಟ್ಕೊಂಡಾರ ಮೆಡಿಕಲ್ ಶಾಪಿಂದ. ಇದು ಮೀಟರ್ ಬಡ್ಡಿ ಅಂದ್ರೆ ಏನಿದು? ಲಿಕ್ಕರ್. ಇದು ಏನು ಈ ಬಟ್ಟಿ ಸರಾಯಿ ದಂಧೆ, ಇದು 2 ನಂಬರ್ ದಂಧೆ. ಇದು
ಸಂಘ ಏನೋ ನೋಡಪ್ಪ, ನಮ್ಮದು ಟ್ರಸ್ಟು, ದೇವ್ರ ಕೆಲಸ, ಮೆಡಿಕಲ್ ಶಾಪ್, ಅದು ಔಷಧಿಗಳಿಗೆ ಕೊಡ್ತಾರೆ. ಹಾಂ, ಇವ್ರು ಏನು ಮಾಡಕತ್ತಾರ, ಬೋರ್ಡ್ ಇಟ್ಟಿದ್ದು ಸಂಘದ ಬೋರ್ಡ್ ಇಟ್ಟಾರ, ಮಾಡಕತ್ತಿದ್ದೇನೆ ಈಗ ಭಾಳ ಕರೆಕ್ಟ್ ಇದ್ರೆ ಅವ್ರೀಗ 50,000 ರೂಪಾಯಿನ ತುಂಬಿನಪ್ಪ 1 ಲಕ್ಷದಾಗ, ಬಡ್ಡಿ ಎಷ್ಟು ಕಟ್ಬೇಕು ಮುಂದಿನ ದಿನ? 50,000. ಇವ್ರು ಅದ್ರ ಮಾಡೋದನೇ ಇಲ್ಲ. ಮೀಟರ್ ಬಡ್ಡಿ ಅನ್ನೋದು ಅದಕ್ಕೇನೆ ಮೀಟರ್ ಬಡ್ಡಿ ಅಂತಾರ. ಲಿಕ್ಕರ್ ಶಾಪ್, ವೈನ್ ಶಾಪ್ ಇಟ್ಕೊಂಡು ಲಿಕ್ಕರ್ ಶಾಪ್ ಮಾಡ್ತಾರಂದ್ರೆ ನೀವು ಪ್ರಶ್ನೆ ಮಾಡಿದ್ರೆ ನೀವು ಮಂಜುನಾಥಗೆ ಅವಮಾನ ಮಾಡ್ತೀರಿ. ಬೋರ್ಡ್ ಏನೈತಿ, ಮೆಡಿಕಲ್ ಶಾಪದ್ದು ಬೋರ್ಡ್ ಹೆಸರು ಏನೈತೆ ಹಾಕ್ಯಾರ ಅವರು? ಶ್ರೀ ಧರ್ಮಸ್ಥಳ ಮಂಜುನಾಥ ಮೆಡಿಕಲ್ ಶಾಪ್. ಒಳಗೇನಿಟ್ಟಾರ? ಬಾಟ್ಲ್ ವಿಸ್ಕಿ, ಬ್ರ್ಯಾಂಡಿ, ಪೆನಿ ಎಲ್ಲ ಇಟ್ಟಾರ. ಇದನ್ನ ಯಾಕೆ ನೀವು ಮಾರಾಕತ್ತೀರಿ ಅಂದ್ಕೊಳ್ಳಿ? ಬೋರ್ಡ್ ಏನೈತಿ? ಮಂಜುನಾಥ ವೈನ್ ಶಾಪ್, ಮೆಡಿಕಲ್ ಶಾಪ್. ನಿಮ್ಮ ಮಂಜುನಾಥಗೆ ನೀನು ಅವಮಾನ ಮಾಡ್ತೀನಿ, ನೀನು ನಮ್ಮ ಹಿಂದೂ ದೇವರಿಗೆ ಅವಮಾನ ಮಾಡ್ತೀನಿ ನೀನು ಅಂತ ಪಾಪ ಹೆದರ್ ಬಿಡ್ತಾನೆ. ಅಯ್ಯೋ ನಾ ತಪ್ಪು ಮಾಡಿದೆ ಮಂಜುನಾಥ ಸ್ವಾಮಿ ಅಂತ ಹೇಳಿ ಹೋಗ್ಬಿಡ್ತಾನೆ. ಹಿಂಗೆ ಅಲ್ರೇ ಸರ, ನಾವ ಹೆಣ್ಮಕ್ಳ ಸಾಲ ತಗೊಂಡ್ರ ನಾವ್ ಇದಕ್ ಹೋಗಲ್ಲ. ಮರ ಧರ್ಮಸ್ಥಳ ಸಂಘದ ದೇವ್ರಿಗೆ ಇದನ್ನ ಮಾಡ್ತೀಯಲ್ಲ, ಅವಮಾನ ಮಾಡ್ತೀಯಲ್ಲ ಅಂದ್ ಕಟ್ಟಿ ಸುಮ್ಮನೆ ಕೈ ಮುಗಿದಾರೆ ಅಲ್ಲ, ಹಂಗ ಕೈ ಮುಗಿದು ಕುತ್ಕೊಂಡ್ಬಿಡ ಹಾಳು ಮಾಡಿ ಕುಂದಾರಿ ಅಂತ. ಅಲ್ಲ, ಅವರು ಸುಪ್ರೀಂ ಕೋರ್ಟ್ನಾಗ ಏನ್ ಬರೆದು ಕೊಟ್ಟಾರ? ಇದು ಹಿಂದೂಗಳ ದೇವಸ್ಥಾನ ಅಲ್ಲ, ಜೈನರ ಸ್ವಂತ ಆಸ್ತಿ, ಹಿಂದೂಗಳಿಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ ಅಂತ ಬರೆದು ಕೊಟ್ಟಾರ. ವಾಸ್ತವ ನೋಡ್ರಿ ಅಲ್ಲ, ನಾವು ಹೋಗಿವ್ರಿ 15 ಸರಿ ಹೋಗಿವಿ. ಅಲ್ಲೇ ಸಿಟ್ಟು ಬರ್ಬೋದು. ಜೈನ ಧರ್ಮದವ್ರಿಗೆ ಬೇರೆ ಒಂದು ವಿಶೇಷನ ಐತ್ರಿ. ವಿಶೇಷನ ಐತ್ರಿ. ಅವ್ರಿಗೆ ಮಲಗಾಕ ಊಟಕ್ಕ ಆತ, ಪೂಜೆ ವ್ಯವಸ್ಥೆ ಆತ, ಜಳಕತ್ತ ಆತ, ಅವ್ರಿಗೊಂದು ವಿಶೇಷತೆ ಮಾರ್ಕನ ಐತ್ರಿ. ಮಾರ್ಕನ ಬೇರೆ ಐತಿ. ನಾವೇನು ಹಿಂದೂ ಮುಸ್ಲಿಮ್ಸ್ ಬೇರೆ ಧರ್ಮದವ್ರು ಹೋಗೋಲ್ಲ. ನಮ್ದೇನು ಅಹಿಂದ ಸಮಾಜ ಐತಲ್ಲ, ಅಹಿಂದ ಸಮಾಜ ಹೋದಾಗ ಅವ್ರಿಗೆ ಬೇರೆ ಆ ತರನ ಐತಲ್ಲ ದಾರಿ. ಈಗಲ್ರಿ ನಾನು ಈಗ 15 ವರ್ಷದಿಂದ ಮತ್ತೆ ಹೋಗಿಲ್ಲ. ಎಲ್ಲ ನೋಡಿವಿ, ಅನುಭವಿಸಿವಿ. ನಾವು ಹುಚ್ಚರಲ್ಲ ನಾವು. ಇಲ್ಲಿ ನಾವು ಜೈನ್ ಧರ್ಮಕ್ಕೆ ಅನ್ನೋದಲ್ಲ, ನಾವು ಹುಂಬ್ರಿ, ನಾವು ಅಹಿಂದ ಆಗಿರಲ್ಲ. ಕುರಿಕಾಯಿ ಹಂಗ ಹಿಂದೆ ಹೊಂಟ್ಬಿಟ್ಟೆ ನಾವು ಅಷ್ಟೇ. ಈಗ 1 ಲಕ್ಷ ರೂಪಾಯಿ ನಾ ತಿಳ್ಸಂತನ್ರಿ, 1 ಲಕ್ಷ ರೂಪಾಯಿ ತಿಳ್ಸಪ್ಪ ನಿಮ್ಗೆ ಅದ್ರ 10,000 5,000 ಲಂಚ ಕೊಡ್ಬೇಕು. ಸಾಲ ತಿಳ್ಸಂತನಪ್ಪ ನಂಗೆ ಅರ್ಜೆಂಟ್ ಐತಿಪ್ಪ ಅಂತಂದ್ರೆ ನಾ ಕೊಡ್ಲೇಬೇಕಾಗತಿ. ಇಲ್ಲಿ ಧರ್ಮಸ್ಥಳ ಸಂಘದಾಗನ ಲಂಚ ಕೊಡ್ಬೇಕು. ಒಳಗಿಂದ ಒಳಗ ಗೊತ್ತಿರ್ಬಾರ್ದು. ಬಟ್ ಮತ್ತೆ ಅಕಸ್ಮಾತ್ ಯಾರು ಸತ್ತಾರ ಅಂತಂದ್ರೆ ಅವ್ರು ಮತ್ತೆ ಗೌರ್ಮೆಂಟ್ ಮತ್ತೆ ಅವ್ರಿಗೆ ಇದನ್ನ ಕೊಡ್ತೈತಿ. ಅವ್ರು ಸತ್ತಾರ, ಇವ್ರು ಸತ್ತಾರ. ಅಲ್ಲ, ಈಗ ಲಾಸ್ಟ್ ಮತ್ತೇನ, ಈಗ ಮತ್ತೇನಾರ ಅದಾವ ಮುಗ್ಸೋಣ ಹೇಳ್ರಿ ಮುಂದೆ. ಏನಾರ ಇದ್ರಿ ಹೇಳ್ರಿ. ಮತ್ತ ಅದಕ್ಕಾಗಿ ಬಂದಾರ ಕಟ್ ಮಾಡೋದು ಮುಗಿದವತ್ತು. ಏನಂತ 6 ತಿಂಗಳ ಹಿಂದೂ ವರ್ಷ ತಿಳ್ಸಂದ್ರೆ 1 ಲಕ್ಷ ರೂಪಾಯಿ ರೊಕ್ಕ ತಿಳ್ಸಂದ್ರೆ ಉಳಿತಾಯ ಇಲ್ಲ. ಈಗ ಕೇಳ್ತಾರೆ ಯಾವ್ದು ಬೇಡ ಪುಸ್ತಕ ಈಗ ಮೊನ್ನೆ ವಾದ ಮಾಡಿದ ಗಟ್ಟಿಗೆ ಏನಂದ್ರು, ನಿಮಗ್ ಹೇಳೇ ಕೊಟ್ಟವ್ ನಾವು. ನೀವು ಅವತ್ತೇನ್ ಮುಚ್ಕೊಂಡಿದ್ರೇನ ಅಂತ ಅಂತಾರ ಇವ್ರ. ಮುಚ್ಕೊಂಡಿದ್ರೇನ ಅವತ್ ಹೇಳೇ ಕೊಟ್ಟವ ಧರ್ಮಸ್ಥಳ. ಏನಂತ ಹೇಳ್ಕೊಟ್ಟಾರ? ಇದು ಏನು ಇಲ್ಲ, ಎಷ್ಟು ಬಡ್ಡಿ ಇದು ಆಕತಿ ಅಂತ ಹೇಳೇ ಕೊಟ್ಟವನು. ಆ ಬಳಿಕ ಇವ್ರು ಸಾಲ ಕೊಡ್ಸರ್ ಏಜೆಂಟ್ ಏನ್ ಇರ್ತಾರಲ್ಲ ಊರಾಗ, ಅವ್ರಿಗೆ 10,000 ರೂಪಾಯಿ ಕಮಿಷನ್ ಐತಿ. ಅವ್ರಿಗೆ ಉದಾಹರಣೆ ಹೇಳಿಬಿಡ. ಅಲ್ಲ, ಹೇಳೇ ಕೊಟ್ಟಾರ ಅಂತ ಹೇಳಿದ್ರೆ ಬ್ಯಾಂಕ್ ಇಂದ ತಗೊಂಡ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಅವ್ರ. ಕುರುಬರು ಲೆಕ್ಕ ಇದು ಅದ ಕುರುಬರು ಹೊಡೆದಾಟ ಹಚ್ಬಿಡೋದ ಇದನ್ ಮಾಡ್ಕೊಡ್ತಾವ. ಈಗ ನಾಳೆ ನೋಡ್ರಿ, ಒಬ್ಬ ಒಂದ್ ಕಡೆ ಕುಡಿಸ್ತಾರ, ಒಂದ್ ಬಾಟ್ಲಿ ಕೊಟ್ಟು ಇವ್ರು ಸಾಲ ಕೊಡ್ಸಾರ, ಕುಡಿಸಿ ಏನ್ ಮಾಡ್ತಾರ, ನಾ ಕಟ್ತಾನಿ. ಅವ್ನ್ ಇರೋದ್ 10-20 ಸಾವಿರ ಉಳಿದಿರ್ತೈತೆ, ನಾ ಕಟ್ತಾನೆ. ಕಟ್ಟಂತ ಹೇಳ್ರಿ, ಅವ್ನು ಬೇರೆಯವ್ರಿಗೆ ಹೇಳೋದಲ್ಲ, ಅವ್ನು ಕಟ್ತಾನೆ ಬಿಡ್ತಾನೆ. ಅದಕ್ಕ ಇವ್ರಿಗೇನ್ ಹೇಳ್ತಾನೆ, ಕಟ್ಟದಂಗ ಉಳ್ತಾರಿ ಅಂತ. ಧರ್ಮಸ್ಥಳ ಸಂಘದೊಳಗ ಅಕಸ್ಮಾತ್ 1 ಲೋನ್ 2 ಲೋನ್ ಕಟ್ಟಿದ್ರಂತ ಸರ ಅಕಸ್ಮಾತ್ ಹೆಣ್ಮಗಳು ಏನ್ ಸತ್ಲಪ್ಪ ಅಂತಂದ್ರ ಆಕಿ ಏನ್ ಕ್ರಮ ಇಲ್ರಿ? ಏನಿಲ್ಲ, ಎಲ್ಲ ಉಷ್ಟು ಕ್ರಮ ಇಲ್ರಿ. ಅವ್ರು ಕ್ಲೇಮ್ ಮಾಡ್ಕೋತಾರ. ಅದಕ್ಕೆ ಮತ್ತೆ ಏನಿಲ್ಲ, ಸ್ಟಾಪ್ ಮಾಡ್ಬಿಟ್ರಿ, ಎಲ್ಲ ಸ್ಟಾಪ್ ಮಾಡ್ಬಿಡ್ತು. ಅದೇ ಹಿಂದ್ ಕಟ್ಟಿದ್ದ ಸಿವಿಲ್ ಜಾಸ್ತಿ ಮಾಡಂತ ಹೇಳ್ರಿ ಮೊದ್ಲು. ಹಿಂದ್ ಕಟ್ಟಿದ್ದ ಈಗ ಕಟ್ಲಿಲ್ಲ ಅಂದ್ಕೊಳ್ಳೆ ನೀವು ಸಿಬಿಲ್ ಕಟ್ ಮಾಡ್ತೇವೆ ಅಂತ ಕಡಿಮೆ ಮಾಡ್ತೇವೆ ಅಂತ ಹೇಳಿದ್ರಲ್ಲ, ಕಟ್ಟಿದ್ ಜಾಸ್ತಿ ಆಗ್ಬೇಕಲ್ಲ.
ಅಲ್ಲ ಇವ್ ಹೆಂಗ್ ಎದುರ್ಸಾಕತ್ತಾರಂದ್ರೆ ಈಗ ಆಧಾರ್ ಕಳ್ಕೊಂಡು ಸಿವಿಲ್ ಕಟ್ ಆಕೈತಿ ಹಿಂದೆ ಕಟ್ಟಿದ್ದಕ್ಕೆ ಜಾಸ್ತಿ ಆಗಿರ್ಬೇಕಲ್ಲ. ಸಿವಿಲ್ ಕಟ್ ಆಗೋದು, ಸ್ಕೋರ್ ಹೆಚ್ಚಿಗೆ ಆಗೋದು, ಕಮ್ಮಿ ಆಗೋದು ಅದು ಬೇರೆ. ಸಿವಿಲ್ ನಮ್ಗೆಲ್ಲ ಲಾಕ್ ಆಗ್ಯಾವ, ನಮ್ಗೆ ಸಾಲ ಕೊಟ್ಟಾರ. ಇಲ್ಲೇ ಕೊಟ್ಟಾಗತ್ತೆ ಅವ್ರ ಬೇಕ ಸಿವಿಲ್ ಐತಿ ಅನ್ನೋದು. ನಮ್ಗೆಲ್ಲಿ ಬ್ಯಾಂಕ್ ಸಾಲ ಸಿಗಲ್ರಿ, ನಮಗ್ ಕೊಟ್ರ ಕ್ಯಾಶ್ ಬೇಕು. ಸಿವಿಲ್ ಚೆಕ್ ಮಾಡಲಾರು ಕೊಟ್ರ ಅವ್ರ. ಸಿವಿಲ್ ಚೆಕ್ ಮಾಡಿದ್ರೆ ನಮ್ ಲಾಕ್ ಐತಿ. ಚೆಕ್ ಮಾಡಲಾರು ಕೊಡ್ತಾರ ಅಂದೆ. ಚೆಕ್ ಮಾಡೋದೇ ಬೇಡ ಅವ್ರು. ನೀವು ಎಲ್ಲಿ ಕಟ್ಬೇಕಿರ್ಲಿ ಬ್ಲ್ಯಾಕ್ ಮನಿ ಅನ್ನೋದೆಲ್ಲ ಅದ್ರ ಕತಿ ಬೇರೆ ಐತಿ. ಆಮ್ಯಾಗ ಅವ್ರು ಹೇಳ್ತಾರ ಸರ್, ನಮ್ಮ ಉಳಿತಾಯ ಯಾವ ಬ್ಯಾಂಕ್ಗಳು ಜಮಾ ಆಗ್ತೈತಿ, ಯಾವ ಪಾಸ್ಬುಕ್ನಾಗ ಐತಿ ಅಂತ ಸರ್, ಅದು ಎಲ್ಲಿ ಜಮಾ ಇರಲ್ಲ ಅದು ಮತ್ತೆ ರಿಟರ್ನ್ ಬಡ್ಡಿ ರೂಪದಾಗ ನಿಮ್ಗ ಬರ್ತೈತಿ ಅಂತ ಹೇಳ್ತಾರೆ. ನಮ್ ದುಡ್ಡ ನಮ್ಮ ಬಡ್ಡಿ ಕೂಡ ಅಂತ ಅಣ್ಣ ಸಂಘದಲ್ಲಿ ಕೊಟ್ಟು ನಾವ್ ಹೇಳ್ತೇವೆ. ನಾವ್ ಹೇಳಿದಾಗ ಯಾರು ಕಟ್ಟಂಗಲ್ಲ, ಎಲ್ಲ ರಿಸಲ್ಟ್ ಬರೋಮಟ ಏನು ಕಟ್ಟಂಗಲ್ಲಪ್ಪ. ನಮಗೇನು ಗೊತ್ತಿಲ್ಲ, ರಿಸಲ್ಟ್ ಬರೋಕ ಕಟ್ಟಬೇಕು ಅಂತ ತೀರ್ಮಾನ ತಗೋರಿ ನೀವು. ಧರ್ಮಸ್ಥಳ ಸಂಘಕ್ಕೆ ಬಹಿಷ್ಕಾರ. ಇಲ್ಲಿ ಯಾರು ದುಡ್ಡು ಕಟ್ಟೋದಿಲ್ಲ, ಕಟ್ಟಾಕ್ ಬಂದವರಿಗೆ ಕಿರುಕುಳ ಕೊಟ್ರೆ ಎಲ್ಲಾ ಸಂಘದವರು ಕೂಡಿ ಅವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆ ಹೂಡ್ತೇವೆ ಅಂತ ನಾವ್ ಎಲ್ಲಾ ಸಂಘದವರು ಹೇಳ್ತೇವೆ. ಇಲ್ಲಿ ನಮ್ದು 16 ಸಂಘ ಅದಾವ ಸರ್ ಇಲ್ಲಿ. ಹ್ಞೂ ಸರ್, 17 ಸಂಘ, 17 ಸಂಘ ಅದಾವ. 150ರಿಂದ 170 ಜನ ಅದಾರೆ. ನಮ್ದ ದಾಖಲಾತಿ ಸಿಗೋವರೆಗೂ ಕಟ್ಟಿದ್ದು ಅಲ್ಲಿವರೆಗೂ ನಮ್ದೇ ಆದಂತ ದಾಖಲಾತಿ ಸಿಗೋವರೆಗೂ ನಾವ್ ಯಾರು ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟೋದಿಲ್ಲ. 17 ಒಬ್ಬೊಬ್ರು ತೀರ್ಮಾನ ತಗಾರಿ ಒಂದೊಂದ್ ಸಂಘಕ್ಕ ತೀರ್ಮಾನ ತಗೊಂಡ್ ಅವ್ರು ಬಂದೋಬಸ್ತ್ ಮಾಡ್ರಿ. ಭಾರತ್ ಮಾತಾ ಕಿ ಸೌಜನ್ಯ ಹೋರಾಟಕ್ಕೆ ನಿಲ್ಲಲಿ ನಿಲ್ಲಲಿ ಅಕ್ರಮ ಬಡ್ಡಿ, ನಿಲ್ಲಲಿ ನಿಲ್ಲಲಿ ಅಕ್ರಮ ಬಡ್ಡಿ ನಿಲ್ಲಲಿ.